ಎಸ್ವೈಎಸ್ ಉದ್ದಬಿಟ್ಟು ಬ್ರಾಂಚ್ ಇದರ ಆಶ್ರಯದಲ್ಲಿ ಏಪ್ರಿಲ್ 9ರಂದು ಮಗ್ರಿಬ್ ಬಳಿಕ ಬೃಹತ್ ಸುನ್ನಿ ಮಹಾಸಂಗಮ ಮಲ್ಲೂರು ಬದ್ರಿಯಾ ನಗರದಲ್ಲಿ ನಡೆಯಲಿದೆ ಅಂತ ಸುನ್ನಿ ಮಹಾಸಂಗಮದ ಸಲಹೆಗಾರರಾದ ಎಂಪಿಎಂ ಅಶ್ರಫ್ ಸಾದಿ ಹೇಳಿದರು. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಅಸಯ್ಯದ್ ನಿಜಾಮುದ್ದೀನ್ ಬಾಫಕಿ ತಂಗಳ್ ಮಲ್ಲೂರು ಸಂಗಮವನ್ನು ಉದ್ಘಾಟಿಸಲಿದ್ದು ಮೊಹಮ್ಮದ್ ಆಲಿಂ ಮದಿನಿ ದುವಾ ನೆರವೇರಿಸಲಿದ್ದಾರೆ. ಆಧ್ಯಾತ್ಮಿಕ ನೇತಾರರು ಸಾವಿರಾರು ಜನರ ಆಶಾ ಕೇಂದ್ರವಾದ ಅಸಯ್ಯದ್ ಅಬ್ದುಲ್ ರಹಮಾನ್ ಇಂಬಿಚ್ಚಿಕೋಯ ತಂಗಳ್ ಬಾಯಾರ್ ತಂಗಳ್ ದುವಾ ಆಶೀರ್ವಾಚನ ನಡೆಸಲಿದ್ದಾರೆ. ಖ್ಯಾತ ವಾಗ್ಮಿ ಅಲ್ ಹಾಫಿಲ್ ಮಸೂದ್ ಸಖಾಫಿ ಗೂಡಲ್ಲೂರು ಮುಖ್ಯ ಪ್ರಭಾಷಣ ನಡೆಸಲಿದ್ದಾರೆ ಎಂದ ಅವರು ಮುಖ್ಯ ಅತಿಥಿಗಳಾಗಿ ಎಸ್ವೈಎಸ್ ಅಧ್ಯಕ್ಷರಾದ ಅಬ್ದುಲ್ ಮಜೀದ್ ಸಖಾಫಿ, ಎಸ್ಎಸ್ಎಫ್ ಅಮುಂಜೆ ಸೆಟ್ಟರ್ನ ಸೈಫುಲ್ಲಾ ಸಖಾಫಿ ಬಡಕಬೈಲ್, ಅಬ್ದುಲ್ ಖಾದರ್ ಮುನವ್ವರಿ, ಖತೀಬರಾದ ಸಲೀಂ ಅರ್ಷದಿ ಮೊದಲಾದವರು ಭಾಗವಹಿಸಲಿದ್ದಾರೆ ಅಂತ ತಿಳಿಸಿದರು. ಈಗ ಒಂದು ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ಆ ಸಂಗಮದಲ್ಲಿ ನಮ್ಮೆಲ್ಲರ ಆಧ್ಯಾತ್ಮಿಕ ನೇತಾರರು ಸಾವಿರಾರು ಜನರ ಆಶಾ ಕೇಂದ್ರವಾದ ಅಸಯ್ಯದ್ ಅಬ್ದುಲ್ ರಹಮಾನ್ ಇಂಬಿಚ್ಚಿಕೋಯ ತಂಗಳ್ ಬಾಯಾರ್ನಲ್ಲಿ ಸಲಾತ್ ಮಜಲಿಸ್ ಮೂಲಕ ಪ್ರಸಿದ್ಧಿ ಹೊಂದಿದ ಬಾಯಾರ್ ತಂಗಳೆಂದೇ ಖ್ಯಾತರಾದ ತಂಗಳ್ರವರು ದುವಾ ಆಶೀರ್ವಚನ ಮಾಡಲಿದ್ದಾರೆ. ಅದೇ ರೀತಿ ಮಲ್ಲೂರು ಅಸಾಸ್ ವಿದ್ಯಾಸಂಸ್ಥೆಯ ಮುದರಿಸರಾದ ಅಸಯ್ಯದ್ ನಿಜಾಮುದ್ದೀನ್ ಬಾಫಕಿ ತಂಗಳ್ರವರು ಉದ್ಘಾಟನೆ ಮಾಡಲಿದ್ದಾರೆ. ಮೊಹಮ್ಮದ್ ಅಲಿ ಮದಿನಿ ದುವಾ ನೆರವೇರಿಸಲಿದ್ದಾರೆ. ಅದೇ ರೀತಿ ಖ್ಯಾತ ವಾಗ್ಮಿಗಳಾದ ಕೇರಳ ಕರ್ನಾಟಕದಲ್ಲಿ ಪ್ರಸಿದ್ಧಿ ಹೊಂದಿದ ಮಸೂದ್ ಸಖಾಫಿ ಗೂಡಲ್ಲೂರು ಮುಖ್ಯ ಪ್ರಭಾಷಣ ಮಾಡಲಿದ್ದಾರೆ. ಅಸಾಸ್ ವಿದ್ಯಾಸಂಸ್ಥೆಯ ಚೇರ್ಮನ್ ಮಲ್ಲೂರು ಅಶ್ರಫ್ ಸಾದಿ ಅವರು ಸಂದೇಶ ಭಾಷಣ ಮಾಡಿದ್ದಾರೆ. ಗಲ್ಫ್ ರಾಷ್ಟ್ರಗಳಲ್ಲಿ ಅನೇಕಾರು ಸಂಘ ಸಂಸ್ಥೆಯಲ್ಲಿ ಸಕ್ರಿಯರಾಗಿದ್ದ ನನ್ನ ಎಡಬದಿಯಲ್ಲಿ ಕುಳಿತುಕೊಂಡಂತಹ ಈ ಕಾರ್ಯಕ್ರಮದ ಸಲಹೆಗಾರರಾದಂತಹ ಎಂ.ಜಿ. ಇಕ್ಬಾಲ್ ಸಾಹೇಬ್ರವರು ಕಾರ್ಯಕ್ರಮವನ್ನು ಸ್ವಾಗತ ಮಾಡಲಿದ್ದಾರೆ. ಅದೇ ರೀತಿ ಖ್ಯಾತ ಗಾಯಕ ಮೊಯಿನುದ್ದೀನ್ ಬ್ಯಾಂಡ್ ಅವರು ಮೆಹತೆ ಶರೀಫ್ ಹಾಡಲಿದ್ದಾರೆ. ನನ್ನ ಬಲಭಾಗದಲ್ಲಿ ಕುಳಿತುಕೊಂಡಂತಹ ಎಸ್ವೈಎಸ್ ಉದ್ದಬಿಟ್ಟು ಬ್ರಾಂಚ್ ಅಧ್ಯಕ್ಷರಾದಂತಹ ಎಂ.ಎ. ಮೊಹಮ್ಮದ್ ಆ ಮಹಾಸಂಗಮದ ಅಧ್ಯಕ್ಷ ವಹಿಸಲಿದ್ದಾರೆ. ಮೊಹಮ್ಮದ್ ಮುಸ್ಲಿಯಾರ್ ಇವರಿಗೆ ಕಿರಾತ್ ಪಡಿಸಲಿದ್ದಾರೆ. ಅದೇ ರೀತಿ ಧನ್ಯವಾದ ಅನೀಫ್ ಯುಎಚ್ ಎಸ್ವೈಎಸ್ ಉದ್ದಬಿಟ್ಟು ಬ್ರಾಂಚ್. ಅದೇ ರೀತಿ ಪ್ರೆಸ್ ನೋಟ್ನಲ್ಲಿ ತಿಳಿಸಿದಂತಹ ಮುಖ್ಯ ಅತಿಥಿಗಳು ಎಲ್ಲರೂ ಅದರಲ್ಲಿ ಭಾಗವಹಿಸಲಿದ್ದಾರೆ. ಇನ್ಶಾಅಲ್ಲಾ ನಮ್ಮ ಈ ಮಹಾಸಂಗಮವನ್ನು ಪತ್ರಿಕಾ ಪ್ರಕಟಣೆ ಮೂಲಕ ಯಶಸ್ವಿಗೊಳಿಸಬೇಕಾಗಿ ಈ ಸಂದರ್ಭದಲ್ಲಿ ಕೋರುತ್ತಾ ಇಲ್ಲಿ ಬಂದಂತಹ ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ ಎಲ್ಲರಿಗೂ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಾ ನಮ್ಮ ಈ ಮಹಾಸಂಗಮದ ಅಧ್ಯಕ್ಷರ ಸಲಹೆಗಾರರಾದಂತಹ ನನ್ನ ಎಡಬದಿಯಲ್ಲಿ ಕುಳಿತ ಎಂ.ಜಿ. ಇಕ್ಬಾಲ್ ಸಾಹೇಬ್. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಸುನ್ನಿ ಮಹಾಸಂಗಮದ ಚೇರ್ಮನ್ ನೌಫಲ್ ಎಂಯು, ಸಲಹೆಗಾರರಾದ ಎಂಜಿ ಇಕ್ಬಾಲ್, ಕೋಶಾಧಿಕಾರಿ ಅಶ್ರಫ್ ಬದ್ರಿಯಾ ನಗರ, ಉದ್ದಬಿಟ್ಟು ಬ್ರಾಂಚಿನ ಅಧ್ಯಕ್ಷರಾದ ಎಂಎ ಮೊಹಮ್ಮದ್ ಉಪಸ್ಥಿತರಿದ್ದರು.